ಇಲ್ಲಪ್ಪ, ಇಲ್ಲಿಂದ ಅಲ್ಲಿ ಜಿಗ್ತಾರೆ ಎಂತ ಚಿಕ್ಕದು ಆದ್ರೂ ಆಗ್ಲಿಕ್ಕಿಲ್ಲ ಪ್ರಯತ್ನ ಮಾಡು. ಗೆಳತಿ ನೋಡೆ, ಆ ಕಡೆಯಲ್ಲಿ ನೋಡು, ಒಂದು ನವಿಲು ಎಷ್ಟು ಚಂದ ಕುಣಿತ ಉಂಟಲ್ಲ. ಹೇಳಿಕೊಟ್ಟವ್ರು ಯಾರಾದ್ರೂ ಇದ್ದಾರೆ ಹೆಜ್ಜೆಯನ್ನ? ಯಾರು ಹೇಳಿಲ್ಲ. ಆದ್ರೂ ಪ್ರಕೃತಿ ದೇವಿ ಹೇಳಿಕೊಟ್ಟದ್ದು ಎನ್ನುವುದರಲ್ಲಿ ಅನುಮಾನವೂ ಇಲ್ಲ. ಏನು ಆ ಕೋಗಿಲೆ ಹಾಡಿದನ್ನು ಕೇಳಿದ್ಯಾ? ಆಹಾ, ಹೊಸ ಹೊಸ ರಾಗ ಅಲ್ವಾ ಬರ್ತದೆ ಅದಕ್ಕೆ. ಅದು ಹಾಡುದು ಒಂದೇ, ಬೆಳಗ್ಗಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಕವರೆಗೂ ಒಂದೇ ರಾಗ. ಅದು ಕೇಳುವವರಿಗೆ ಅದು ಹೊಸ ರಾಗವಾಗಿ ಕೇಳುತ್ತದೆ. ಹೌದಾ? ಆ ಕಡೆಯಲ್ಲಿ ನವಿಲು, ಈ ಕಡೆಯಲ್ಲಿ ಜಿಂಕೆ, ಮತ್ತೊಂದೆಡೆಯಲ್ಲಿ ಆ ಕಡೆಯಲ್ಲಿ ಗೆಳತಿ. ಇದೆಂತದ್ದು ಇದು? ಬಾಯ್ಲೆ ಚೆನ್ನಾಗಿ ತಿಳಿದವ ನೀನಿರ್ಬಹುದು. ಹಾಗಾಗಿ ನಿನ್ನ ಈಗ ಇಷ್ಟೆಲ್ಲ ಸುವ್ಯವಸ್ಥಿತವಾಗಿ ಇರುವುದಕ್ಕೆ ಕಾರಣ ಯಾರು ಅಂತ ಮಾಡಿದ್ದೆ? ನಾವು ನಮ್ಮಂತವ್ರು. ಅಂದ್ರೆ ನೀವು ಯಾರಂತಲೇ ಗೊತ್ತಾಗಲಿಲ್ಲ. ಇದಕ್ಕೆಲ್ಲ ನೀರ್ ಹಾಕಿ ಗೊಬ್ಬರ ಹಾಕಿ ರಕ್ಷಣೆ ಮಾಡ್ಕೊಂಡು. ನೀರ್ ಹಾಕ್ಲಿಕ್ಕೆ ನಾವು ಹೋಗುದಿಲ್ವಾ? ಗೊಬ್ಬರ ಹಾಕ್ಲಿಕ್ಕೆ ನಾವು ಹೋಗುದಿಲ್ಲ. ಹಾಗಂತ ನೀನ್ ಕೇಳಿದ್ದು ಒಳ್ಳೇದಾಯ್ತು. ನಾಡಿ ಯಾವ್ದು ಗೊತ್ತಾಯ್ತು? ಇದು ಪ್ರಾಗ್ ಜ್ಯೋತಿಷ್ಯ ಪಟ್ಟಣ. ಜ್ಯೋತಿ ಪ್ರಾಕ ಜ್ಯೋತಿ ಪ್ರಾಕ ಪ್ರಾಗ್ ಜ್ಯೋತಿಷ್ಯ ಪಟ್ಟಣ. ಪಟ್ಟಣ, ಜ್ಯೋತಿಷ್ಯ ಪಟ್ಟಣ. ಸರಿ, ಅಷ್ಟು ಹೇಳಿದ್ರೆ ಸಾಕು. ಇಲ್ಲಿ ಆಳುವ ದೊರೆ ಯಾರು ಗೊತ್ತಾ? ವರ್ತಮಾನ ಕಾಲದಲ್ಲಿ ಭಗದತ್ತ. ಅವನು ಸುಡಿಯತ್ತೆ, ನೀವ್ ಯಾರು ಹೇಳಿ? ಅವನು ಸುಡಿಯತ್ತೆ, ಅವನಲ್ಲ, ನೀವ್ ಯಾರು ಹೇಳಿ? ಭಗದತ್ತ ಇಲ್ಲಿ ಮಹಾರಾಜ ಹೇಳಿದ್ದು. ಓ, ಮಗದತ್ತ ಪಟ್ಟಿ. ನೀನೆಂತ ಮಾಡ್ತೆ? ಅದಲ್ವಾ? ಭಗದತ್ತ, ಭಗದತ್ತ. ಅವನಿಗೆ ಮುದ್ದಿನ ತಂಗಿ ಇದ್ದೇನೆ. ಹೌದೌದು, ನನ್ನ ಹೆಸರು ಕಾಮ ಕಟಂಕಟಿ. ಹೇಳೋದೇ ಬೇಡ, ಕಂಡ್ರೆ ಗೊತ್ತಾಯ್ತು. ಕಡಗಂಟಿ ಇದ್ದಂಗೆ ಇರ್ತೀನಿ. ಕಡಗಂಟಿ ನೀನು ಎಲ್ಲ ತಗೊಂಡು ಕೊಡಿಬೇಕು ನೀನು. ಕಾಮ ಕಟಂಕಟಿ. ಕಟ್ಟಂಕಟ್ಟಿ ಬೇಡ, ನೀನು ಕಷ್ಟ ಆಗ್ತದಲ್ಲ, ಗೊತ್ತಾಯ್ತು ನನಗೆ. ನಾನು ಮತ್ತೊಂದು ಹೆಸರು ಉಂಟು. ಹೌದಪ್ಪ, ಮುರಾಸುರನ ಮಗಳಾದ್ದರಿಂದ ನನ್ನನ್ನ ಮೌರು ಎನ್ನುವ ಹಾಗೆ ಕರೆದು. ಬೇಕಮ್ಮ, ಬೇಕು. ಯಾವುದು? ಈ ವರ್ಷ ಎಷ್ಟೊತ್ತಿಗೆ ಮಳೆ ಬರ್ತದೆ, ಎಲ್ಲ ನೆರೆ ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ನೀರು ಹೋಗುದಕ್ಕೆ ಒಂದು 2 ಮೂರಿ ಕೊಡಿ ಸಾಕು. 2 ಕೊಡಿ ಸಾಕು. ಆ ಸಣ್ಣ ತೋಡಲ್ ಬಿದ್ದು ನೀ ಕೊಚ್ಕೊಂಡಾದ್ರು ಹೋದ್ಯಾ? ಯಾಕಾರ ಆಗಲೇ ಕೊಡ್ತೆ? ನೀನ್ ಹೇಳಿದ್ದಲ್ಲ ಪುಣ್ಯಾತ್ಮ, ಮೌರ್ವಿ. ಮೌರಿ ಅಲ್ಲ, ಅಲ್ಲ, ನೀನ್ ಹೇಳಿದ್ದಲ್ಲ ಮೌರ್ವಿ. ಹೌದಾ? ಇಷ್ಟೆಲ್ಲ ಸುವ್ಯವಸ್ಥಿತವಾಗಿ ಕಂಡುಕೊಂಡವರು ನಾವಿದ್ದೇವೆ. ಈಗ ನಿನ್ನಲ್ಲಿ ಕೇಳುವುದಿಷ್ಟೇ, ಇದನ್ನೆಲ್ಲ ನೋಡಿದೆಯಲ್ಲ, ಈಗ ನನ್ನನ್ನು ನೋಡಿದೆ, ಈ ರಾಜ್ಯವನ್ನ ನೋಡಿದೆ, ಈ ಉಪವನವನ್ನು, ಮತ್ತೆ ಇಡೀ ರಾಜ್ಯವನ್ನ ಸಂಚಾರ ಮಾಡಿ ನೋಡ್ಬೇಕು ಅಂತಿಲ್ಲ. ಒಂದು ಪ್ರದೇಶ ನೋಡಿದ್ರೆ ಆ ರಾಜ್ಯ ಹೇಗುಂಟು ಎನ್ನುವ ಹಾಗೆ ತೀರ್ಮಾನ ಮಾಡುವುದು ಸಾಧ್ಯ ಉಂಟು. ಹಾಗಾಗಿ ನಿನ್ನಲ್ಲಿ ಕೇಳುವುದು, ನಿನ್ನ ಒಡೆಯಕ್ಕೆ ನಿನ್ನ ಕಳಿಕೊಟ್ಟದಲ್ವಾ? ಹೋಗಿ ನಿನ್ನ ಒಡೆಯಲ್ಲಿ ಏನು ಅಂತ ಹೇಳ್ತೀಯ? ಏನ್ ಹೇಳಿ ವ್ಯಾಪಾರ ಮಾಡ್ಲಿಕ್ಕಿದ್ದದಲ್ಲ, ನಾವ್ ಹೇಳಿ ನಿಲ್ಸಿದ್ದಲ್ಲಿ ನೀನ್ ನಿಂತ್ಕೊಂಡು ಹೀಗೆ ಮಾಡು ಅಂತ ಹೇಳಿದ್ದು. ಜಾಗ ಯಾರು ಕೇಳು? ಒಂದು ದೇಶದ ರಾಜಕುಮಾರ. ರಾಜಕುಮಾರನಾಗಿ ವ್ಯಾಪಾರ ಅಲ್ವಾ ಪುಣ್ಯಾತ್ಮ? ಅವನಿಗೆ ನಾ ಹೊಟ್ಟೆಗೆ ಬೇಕಾದಷ್ಟು ನಾನು ಕೊಡ್ತೇನೆ. ಅವನು ಇಲ್ಲಿ ಕೆಲಸಕ್ಕಿರುವುದು. ಅವ ನಿಮ್ ಸ್ವಂತದ ಯಾರ್ದ? ಅವನದಲ್ಲ, ನಮ್ದು. ಹೌದಾ? ಹೌದೌದು. ಅವ ಒಂದು ದೇಶದ ರಾಜಕುಮಾರನಾಗಿ ಅವನಿಗೆ ಆ ಪರಿಸ್ಥಿತಿ ಯಾಕೆ ಬಂತು ಗೊತ್ತಾ? ಯಾಕೆ? ನನ್ನದೊಂದು ನಿಬಂಧನೆ, ನಾನು ಮದುವೆ ಆಗುವಂತಹ ವರ ಹೀಗೆ ಇರಬೇಕು ಎನ್ನುವ ಹಾಗೆ ಒಂದು ಪಂಥ. ವಾದ ಒಂದಾದರೆ ಭವರ ಇನ್ನೊಂದು. ವಾದದಲ್ಲಿ ನನ್ನನ್ನು ಸೋಲಿಸಬೇಕು, ಭವರದಲ್ಲಿ ನನ್ನನ್ನು ಗೆಲ್ಲಬೇಕು. ಅಂತವನನ್ನು ನಾನು ಮದುವೆ ಆಗುತ್ತೇನೆ ಎನ್ನುವ ಹಾಗೆ. ಪಾಪ ಈ ಸುದ್ದಿ ಕೇಳಿದ್ನ ಇಲ್ವಾ? ಚಂದದ ಹೆಣ್ಣು ಸಿಕ್ಕಿಯಾಳು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗಾಗಿ ಬಂದ. ನನ್ನಲ್ಲಿ ಸೋತು ಸುಣ್ಣವಾಗಿ ನಾನು ಹೇಳಿದ ಕಾರ್ಯ ಮಾಡ್ಕೊಂಡಿದ್ದಾನೆ. ಓ, ಆ ಕಡೆ ನೋಡು, ಈ ಕಡೆ ನೋಡು, ಇಲ್ಲಿ ಹೋದವ್ರು ನೋಡು, ಅಲ್ಲಿ ಬಂದವರು ನೋಡು. ಇವರೆಲ್ಲರೂ ಒಂದೊಂದು ದೇಶದ ರಾಜಕುಮಾರ ಮಹಾರಾಜರೇ ಆದವರು. ನನ್ನನ್ನು ಮದುವೆ ಆಗುವಂತಹ ಆಸೆಯಿಂದ ಇಲ್ಲಿವರೆಗಾಗಿ ಬಂದು ನಾನು ಹೇಳಿದ ಕಾರ್ಯವನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ನಿನ್ನ ಒಡೆಯನಿಗೂ ಅಂತ ಸ್ಥಿತಿ ಆಗಬಾರ್ದು ಅಂತ ಹೇಳುದು. ಹೌದಾ? ಸುಮ್ನೆ ಹೋಗು, ಮನೆಗೆ ಸೇರ್ಕೊ ಹೋಗು. ಸುಮ್ಮನೆ ಪ್ರಶ್ನೆ ಕೇಳೋದಕ್ಕೆ ತಯಾರಾಗಿರಿ. ತಕೊಂಡ್ರ ಅಂತ ಹೇಳಿ ಯಾವ್ದು ವಿಷಯ ಕೈ 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 ಅಲ್ಲ, ನೀನು ಮಾತಾಡೋದು ಬಿಡುವುದೇ ಇಲ್ಲ. ಹಾಗೆ ವಿಷಯ ಒಂದೇ. ಯಾವ ವಿಷಯದಲ್ಲಿ ಹೋಗಿ? ಯಾವ ವಿಷಯದಲ್ಲಿ? ಒಂದೇ ವಿಷಯವನ್ನು ಸುದೀರ್ಘವಾಗಿ ಹೇಳುವುದಾ? ಯಾವ ವಿಚಾರದಲ್ಲಿ ಬೇಕಾದ್ರೂ ಹೋಗಿ, ಯಾವುದೇ ತಕೊಳ್ಳಿ ವಿಷಯ. ಸರಿ, ಹೌದಲ್ಲ? ಮಾತೆ ನೀವು ಪ್ರಶ್ನೆ ಕೇಳೋದಕ್ಕೆ ತಯಾರಾಗಿರಿ. ಸುಮ್ಮನಿರ, ಬಂದ ಮೇಲೆ ಅಲ್ವಾ? ನೋಡ್ಕೊಳ್ತೇನೆ. ಆಗ್ಬೋದು, ನಾ ಕರ್ಕೊಂಡ್ ಬರ್ತೇನೆ ನಾನು. ಇದು ನಿಂಗೆ ಏನಾದ್ರು ಖರ್ಚಿ ಬೇಕಾ? ಯಾರಿಗೆ? ನಿಂಗೆ ಅಂತ
ಬಡಸ್ತಿಗೆ ನಮಗೇನು ಬರ್ಲಿಲ್ಲ. ಅಲ್ಲ, ಆದ್ರೂ ನಮ್ಮ ಜಾಗ್ರತೆ ಏನ್ ಗೊತ್ತಾ, ಯಾವ ಸ್ಥಳಕ್ಕೂ ಹೋಗ್ಬೇಕು, ಅಲ್ಲಿ ಹೋಗುವುದಕ್ಕೆ ಎಷ್ಟು ಖರ್ಚಿಗೆ ಬೇಕು, ಮತ್ತೆ ಹಿಂದಿರುಗಿ ನಮ್ಮ ಮನೆಗೆ ಬರ್ಲಿಕ್ಕೆ ಎಷ್ಟು ಬೇಕು ಹೋಗ್ತದೆ ಎನ್ನು ಜಾಗ್ರತೆ ಮಾಡ್ಕೊಂಡೇ